ಹಲೋ ನಮಸ್ತೆ ಎಲ್ರಿಗೂ. ಮೇಡಮ್ ಕಂಪ್ಲೀಟ್ ಬಾಡಿ ಕೇರ್ ಬಗ್ಗೆ ವಿಡಿಯೋ ಮಾಡಿ, ಬಾಡಿ ಟ್ಯಾನ್ ರಿಮೂವಲ್ ಬಗ್ಗೆ ವಿಡಿಯೋ ಮಾಡಿ ಹಾಗಂತ ಕೇಳಿದ್ದು ನನ್ನ ವ್ಯೂವರ್ ಒಬ್ಬರು. ಅವ್ರು ಕೇಳಿರೋ ಹಾಗೆಯೇ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ನಮ್ಮ ಮುಖದ ಬಗ್ಗೆ ಎಕ್ಸ್ಟ್ರೀಮ್ ಕೇರ್ ತಗೊತೀವಿ. ಮುಖದಲ್ಲಿ ಕಲೆಗಳಿದೆ, ಗುಳ್ಳೆಗಳಿದೆ, ಗ್ಲೋ ಆಗಬೇಕು, ಸಾಫ್ಟ್ ಆಗಬೇಕು, ಬ್ರೈಟ್ ಆಗಬೇಕು ಅಂತ ಎಲ್ಲ ಕ್ರೀಮ್ಗಳನ್ನು ಹಚ್ತೀವಿ, ಎಲ್ಲ ಮಾಯ್ಶ್ಚರೈಸರ್ ಎಲ್ಲದನ್ನು ಮಾಡ್ತೀವಿ. ಆದರೆ ಕೈ ಕಾಲು ಬೆನ್ನಿನ ಚರ್ಮದ ಬಗ್ಗೆ ನಾವು ಅಷ್ಟೊಂದು ಕೇರ್ ತಗೊಳ್ಳಲ್ಲ. ಸಾರಿ ಹಾಕೊಂಡು ಬಿಸಿಲಿಗೆಲ್ಲ ಓಡಾಡಿದಾಗ ಅಥವಾ ಸಲ್ವರ್ ಹಾಕ್ಕೊಂಡು ನಾವು ಆಫ್ ಸ್ಲೀವು ಅಥವಾ ಸ್ಲೀವ್ಲೆಸ್ ಸಲ್ವರ್ ಹಾಕೊಂಡು ಬಿಸಿಲಲ್ಲೆಲ್ಲ ಓಡಾಡಿದಾಗ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ ಆಗಿ ನಮ್ಮ ಕೈಗಳಲ್ಲಿ ಟ್ಯಾನ್ ಬರೋದು, ಬೆನ್ನಲ್ಲಿ ಟ್ಯಾನ್ ಆಗುತ್ತೆ. ಹಾಗಾದ್ರೆ ಯಾವುದಾದ್ರೂ ಫಂಕ್ಷನ್ಗೆ ಹೊರಡಬೇಕು, ಹೋಗಬೇಕು, ಯಾವುದಾದ್ರೂ ಹೊಸ ಸಾರಿ ಟ್ರೈ ಮಾಡಬೇಕು ಅಂತಂದಾಗ ಕೈಯೆಲ್ಲ ಫುಲ್ಲು ಟ್ಯಾನ್, ಬಟ್ಟೆಗೆ ಮ್ಯಾಚ್ ಆಗಲ್ಲ, ಅಯ್ಯೋ ಇಷ್ಟೊಂದು ಬ್ಲ್ಯಾಕ್ ಕಾಣ್ತಾ ಇದೆಯಲ್ವಾ, ಬೆನ್ನಿನ ಭಾಗ ತುಂಬ ಟ್ಯಾನ್ ಆಗಿದೆಯಲ್ಲ, ಏನು ಮಾಡೋದು ಅಂತ ಮುಜುಗರ ಪಡ್ತೀವಿ. ಹಾಗಾದರೆ ಕಂಪ್ಲೀಟ್ ಬಾಡಿದು ಟ್ಯಾನ್ ರಿಮೂವ್ ಮಾಡೋದು ಹೇಗೆ, ಕೈ ಕಾಲಿನ ಬೆನ್ನಿನ ಚರ್ಮನ ನಾವು ಸೂಪರಾಗಿ ಮೇಂಟೈನ್ ಮಾಡೋದು ಹೇಗೆ, ನಮ್ಮ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡೋದು ಹೇಗೆ, ಕೆಲವೊಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತೀನಿ. ಇದರಲ್ಲಿ ನಾನು ಕೆಲವು ಮನೆಮದ್ದುಗಳನ್ನು ಕೂಡ ಹೇಳ್ತೀನಿ. ಹಾಗೆಯೇ ಅವ್ರು ಕೇಳಿದ ಹಾಗೆ 1-2-3 ಅದ್ಭುತವಾಗಿರುವಂಥ ಬಾಡಿ ಲೋಷನ್ಗಳ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ರಿಸರ್ಚ್ ಮಾಡಿ ನಿಮಗೋಸ್ಕರ 1-2-3 ಬೆಸ್ಟ್ ಪ್ರಾಡಕ್ಟ್ಸನ್ನು, ಅಂದರೆ ಒಳ್ಳೆ ರಿವ್ಯೂ ಇರುವಂಥ, ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಬೆಸ್ಟ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಕಂಪ್ಲೀಟಾಗಿ ನಮ್ಮ ಬಾಡಿ ಅಥವಾ ನಮ್ಮ ಫುಲ್ ಬಾಡಿಯ ಚರ್ಮ ಗ್ಲೋಯಿಂಗ್ ಇರಬೇಕು, ಸ್ಕಿನ್ ಸೂಪರ್ ಆಗಿರಬೇಕು ಅಂತಂದರೆ ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು, ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಅವಾಗ ನಾವು ಯಾವ ಥರ ಸ್ವಲ್ಪ ಕ್ರೀಮ್ ಹಚ್ಕೊಂಡು ಮೇಂಟೈನ್ ಮಾಡಿಕೊಂಡ್ರು ಸ್ಕಿನ್ ಸೂಪರ್ ಆಗೇ ಇರುತ್ತೆ. ಜಾಸ್ತಿ ಅಂದರೆ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇರಲ್ಲ, ಜಾಸ್ತಿ ವರಿ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾಕಂತಂದರೆ ನಿಮಗೆ ನೀರು ಕುಡಿದಷ್ಟಿದೆಯಲ್ವಾ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ, ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಬರುತ್ತೆ. ನೀರಿನ ಜೊತೆ ಅಟ್ಲೀಸ್ಟ್ ಒಂದು 3 ಲೀಟರ್ ನೀರು ಮಿನಿಮಮ್ ನಾವು ಡೈಲಿ ಕುಡಿಬೇಕು. ಇನ್ನೊಂದು ದಿನಕ್ಕೊಂದು 25-30 ನಿಮಿಷ ಆದರೂ ಏನಾದರೂ ವರ್ಕೌಟ್, ಎಕ್ಸಸೈಸ್, ವಾಕ್ ಮಾಡಲೇಬೇಕು. ಆಗ ಫುಲ್ ಬಾಡಿ ಬೆವರಿ ನಮ್ಮ ದೇಹದಲ್ಲಿರುವಂಥ ಏನಾದರೂ ಡೆಡ್ ಅಂಶ ಎಲ್ಲ ಇದೆಯಲ್ವ ಅದು ಬೆವರಲ್ಲಿ ಹೋಗಿ ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಯಾಕಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಚೆನ್ನಾಗಿ ನೀರು ಕುಡಿಯೋದು, ಅಟ್ಲೀಸ್ಟ್ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಆದರೂ ಸಾಕು. ಒಂದು ವಾಕು ಅಥವಾ ಏನೋ ಒಂದು ಎಕ್ಸಸೈಸ್, ಅಂದರೆ ಏನಾದರೂ ಒಂದು ಬಾಡಿಗೆ ಆ್ಯಕ್ಟಿವಿಟಿ ಕೊಡುವಂಥ ಕೆಲಸನ ನಾವು ಮಾಡಬೇಕು, ಬೆವರುವಂಥ ಕೆಲಸನ ನಾವು ಮಾಡಬೇಕು. ಅವಾಗ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇನ್ನು ಈ ಟ್ಯಾನ್ ಆಗಿರುತ್ತೆ, ಇಷ್ಟೆಲ್ಲ ಮಾಡ್ತೀವಿ, ಓಕೆ. ಇನ್ನೊಂದು ಏನು ಅಂತಂದರೆ ಯಾವುದಾದ್ರು ಅಟ್ಲೀಸ್ಟ್ ದಿನಕ್ಕೊಂದು ಯಾವುದಾದ್ರೂ ನಾವು ಜ್ಯೂಸನ್ನು ಕುಡಿಬೇಕು. ಫ್ರೂಟ್ಸು, ತರಕಾರಿಯನ್ನು ಜಾಸ್ತಿ ತಿನ್ನಬೇಕು. ಜ್ಯೂಸ್ ತಂದರೆ ಯಾವುದು, ಹಣ್ಣು ಹಂಪಲ್ದೇ ಜ್ಯೂಸ್ ಕುಡಿಬೇಕಾ, ಏನಿಲ್ಲ, ತರಕಾರಿ ಜ್ಯೂಸ್ ಕುಡಿದ್ರೂ ನಡೀತದೆ. ಕ್ಯಾರೆಟ್ ಜ್ಯೂಸ್ ಒಳ್ಳೆಯದು, ಆರೆಂಜ್ ಜ್ಯೂಸ್ ಒಳ್ಳೆಯದು, ಮೂಸಂಬಿ ಜ್ಯೂಸ್ ಸ್ಕಿನ್ಗೆ ಒಳ್ಳೆಯದು, ಬೀಟ್ರೂಟ್ ಜ್ಯೂಸ್ ಅಂತೂ ದಿ ಬೆಸ್ಟ್ ಸ್ಕಿನ್ ಗ್ಲೋ ಆಗಲಿಕ್ಕೆ. ಆ್ಯಪಲ್ ಜ್ಯೂಸ್ ಕುಡಿಬೋದು, ದಿನಕ್ಕೊಂದು ಯಾವುದಾದ್ರೂ ಜ್ಯೂಸನ್ನು ಕುಡಿಬೋದು. ಎಲ್ಲದಕ್ಕಿಂತ ಜಾಸ್ತಿ ಇನ್ನೊಂದು ತುಂಬ ಬೆಸ್ಟ್ ಅನ್ನುವಂತಹ ಸ್ಕಿನ್ನಿಗೆ ಒಂದು ಬ್ರೈಟ್ ಮಾಡುವಂಥ, ಗ್ಲೋ ಮಾಡುವಂಥ, ಅತ್ಯುತ್ತಮವಾಗಿರುವಂಥ, ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನನ್ನು ರಿಮೂವ್ ಮಾಡುವಂಥ ಅತ್ಯುತ್ತಮ ಜ್ಯೂಸ್. ಇದರ ಬಗ್ಗೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮ್ಗೆ ಬೇಕಿದ್ರೆ ಇನ್ನೊಂದು ಸರಿ ಹೇಳ್ತೀನಿ. ಅದು ಏನು ಅಂತಂದರೆ ಸೌತೆಕಾಯಿಯ ಜ್ಯೂಸು. ಕುಕ್ಕುಂಬರ್ ಬರುತ್ತಲ್ವ, ಸೌತೆಕಾಯಿನ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ನೀರು ಹಾಕಿ ಜ್ಯೂಸ್ ಮಾಡಿ ಕುಡಿಯುವಂಥದ್ದು, ಸ್ವಲ್ಪ ಲಿಂಬೆ ರಸನ ಸೇರಿಸಿ. ಇದು ಸ್ಕಿನ್ ಗ್ಲೋ ಆಗಲಿಕ್ಕೆ ತುಂಬ ಒಳ್ಳೆಯದು, ನಮ್ಮ ಫುಲ್ ಬಾಡಿ ಗ್ಲೋ ಆಗಲಿಕ್ಕೆ ತುಂಬ ಒಳ್ಳೆಯದು. ಯಾಕಂತಂದರೆ ಇದು ಬಾಡಿಯಲ್ಲಿರುವಂಥ ಕಲ್ಮಶಗಳನ್ನು ಹೊರಗಡೆ ಹಾಕುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ. ಆವಾಗ ನಮ್ಮ ಮುಖದಲ್ಲಿ ಬೀಳುವಂಥ ರ್ಯಾಷಸ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಕ್ಯಾರೆಟ್, ಆ್ಯಪಲ್, ಬೀಟ್ರೂಟನ್ನು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಇದು ಕೂಡ ಸ್ಕಿನ್ಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದೆಲ್ಲದನ್ನು ಒಟ್ಟಿಗೆ ಮಾಡಬೇಕು ಅಂತಲ್ಲ, ದಿನಕ್ಕೆ ಒಂದು ಥರದ ಜ್ಯೂಸನ್ನು ಮಾಡಿ ಕುಡಿಯಿರಿ. ಫುಲ್ ಬಾಡಿ ಸ್ಕಿನ್ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಜ್ಯೂಸ್ ಕುಡಿಯೋದಾಯಿತು. ಇವಾಗ ಒಂದು ವೇಳೆ ಟ್ಯಾನ್ ಆಗಿದ್ರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಏನು ಮಾಡಬೇಕು, ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ. ಆಲೂಗಡ್ಡೆ ಅಥವಾ ಟೊಮೆಟೊ ಅಥವಾ ಕುಕ್ಕುಂಬರ್, ಸೌತೆಕಾಯಿ, ಈ 3ರಲ್ಲಿ ಯಾವುದು ಬೇಕಾದರೂ ಆಗುತ್ತೆ. ಏನು ಮಾಡಬೇಕು ಅಂತಂದರೆ ಒಂದನ್ನು ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆಲೂಗಡ್ಡೆ ಬೇಕಾದರೆ ಸಿಪ್ಪೆ ತೆಗೆದು ಅದನ್ನ ಗ್ರೈಂಡ್ ಮಾಡಿನೋ ಗ್ರೇಟ್ ಮಾಡಿನೋ ರಸನ ತೆಗಿಬೇಕಾಗುತ್ತೆ. ರಸ ತೆಗೆದು ಆ ರಸನ ನಾವು ಅಂದರೆ ಕೈ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ, ಬೆನ್ನಿಗೆ, ಕಾಲಿಗೆ ಹಚ್ಕೋಬೋದು, ಮುಖಕ್ಕೂ ಹಚ್ಕೋಬೋದು, ಏನೂ ತೊಂದರೆ ಇಲ್ಲ. ಹಚ್ಕೊಂಡು 10-15 ನಿಮಿಷ ಬಿಟ್ಟು ನಾವು ತೊಳ್ಕೊಬೇಕು. ಅಥವಾ ಸ್ನಾನ ಮಾಡೋಕ್ಕಿಂತ ಮುಂಚೆ ನೀವು ಆಲೂಗಡ್ಡೆ ಅಥವಾ ಟೊಮೆಟೊ ಅಥವಾ ಸೌತೆಕಾಯಿ, ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದರದ್ದು ರಸನ ತೆಗೆದು ಹಚ್ಬಿಟ್ಟು 10-15 ನಿಮಿಷ ನಂತರ ನೀವು ಸ್ನಾನ ಮಾಡಿ. ಇದು ಬಾಡಿಯಲ್ಲಿರುವಂಥ ಟ್ಯಾನನ್ನು ಆಟೋಮೆಟಿಕ್ಕಾಗಿ ರಿಮೂವ್ ಮಾಡುತ್ತೆ, ನ್ಯಾಚುರಲ್ ಆಗಿ ರಿಮೂವ್ ಮಾಡುತ್ತೆ. ತುಂಬ ಎಫೆಕ್ಟಿವ್ ಮತ್ತು ತುಂಬ ಸೇಫೆಸ್ಟ್ ಅನ್ನುವಂಥ ಮನೆಮದ್ದು. ಇದನ್ನು ವಾರದಲ್ಲಿ 1-2-3 ಸರಿ ಮಾಡ್ಬೋದು.
ಈಗ ಬಾಡಿ ಅಂದರೆ ನಮ್ಮ ಫುಲ್ ಬಾಡಿ ಕೈ ಚರ್ಮ ಇರ್ಬೋದು, ಬೆನ್ನಿನ ಚರ್ಮ ಇರ್ಬೋದು, ತುಂಬ ರಫ್ ಆಗಿದೆ. ಸಾಫ್ಟ್ ಆಗಬೇಕು, ಗ್ಲೋ ಆಗಬೇಕು ಅಂತಂದರೆ ಏನು ಮಾಡಬೇಕು? ವಾರಕ್ಕೊಂದ್ಸರಿ ನೀವು ಸ್ಕ್ರಬ್ ಮಾಡಬೇಕು. ಅದು ಹೇಗೆ? ಅದಕ್ಕೆ ಕಡಲೆ ಹಿಟ್ಟನ್ನು ಹಾಲಿನ ಜೊತೆ ಕಲಿಸ್ಕೊಳ್ಳೋದು ಅಥವಾ ಕಡಲೆ ಹಿಟ್ಟನ್ನು ಮೊಸರಿನ ಜೊತೆ ಕಲಿಸ್ಕೊಳ್ಳೋದು. ತುಂಬ ಆಯಿಲ್ ಸ್ಕಿನ್ ಆದರೆ ಹಾಲನ್ನು ಉಪಯೋಗ ಮಾಡಿ, ಡ್ರೈ ಸ್ಕಿನ್ ಆದರೆ ಮೊಸರನ್ನು ಉಪಯೋಗ ಮಾಡಿ ಕಲಿಸ್ಕೊಂಡು ಹಚ್ಕೊಳ್ಳುವಂಥದ್ದು. ಕುತ್ತಿಗೆ ಅಥವಾ ಮುಖಕ್ಕೂ ಹಚ್ಕೋಬೋದು, ಏನೂ ತೊಂದರೆ ಇಲ್ಲ. ಮುಖ, ಕುತ್ತಿಗೆ, ಬೆನ್ನು, ಕೈ ಕಾಲಿಗೆಲ್ಲ ಹಚ್ಕೊಳ್ಳೋದು. ಹಚ್ಕೊಂಡು 10ರಿಂದ 15 ನಿಮಿಷ ಬಿಟ್ಟು ಸ್ನಾನ ಮಾಡುವಂಥದ್ದು ಅಥವಾ ತೊಳ್ಕೊಳ್ಳುವಂಥದ್ದು. ಸ್ವಲ್ಪ ಸ್ಕ್ರಬ್ ಮಾಡಿ ತೊಳ್ಕೊಬೇಕು. ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಕಡಲೆ ಹಿಟ್ಟು ನ್ಯಾಚುರಲ್ ಆಗಿ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ, ಸ್ಕಿನ್ನನ್ನು ವೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊಸರು ಸ್ಕಿನ್ನನ್ನು ಮಾಯ್ಶ್ಚರೈಸ್ಡ್ ಅಂದರೆ ಸ್ಕಿನ್ನ ಮಾಯ್ಶ್ಚರ್ ಅಂಶನ ಕಾಪಾಡುತ್ತೆ, ಸಾಫ್ಟಾಗಿ ಗ್ಲೋ ಆಗೋ ಥರ ಮಾಡುತ್ತೆ. ಸೊ ಆಗೇನಾಗುತ್ತೆ, ನಮ್ಮ ರಫ್ ಇದ್ದರೆ ಕೈ ಚರ್ಮ, ಬೆನ್ನಿನ ಚರ್ಮ ಎಲ್ಲ ರಫ್ ಇರುತ್ತಲ್ವ, ಅದು ಸಾಫ್ಟ್ ಮಾಡುತ್ತೆ, ಗ್ಲೋ ಆಗೋ ಥರ ಮಾಡುತ್ತೆ. ವಾರಕ್ಕೊಂದ್ಸರಿ ಇದನ್ನ ಮಾಡಿ ಸಾಕು. ವಾರಕ್ಕೆ 2ರಿಂದ 3 ಸರಿ ನಾನು ಹೇಳಿದಾಗೆ ಆಲೂಗಡ್ಡೆ ಅಥವಾ ಟೊಮೆಟೊ ರಸನ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಟ್ಯಾನ್ ರಿಮೂವಲ್ಗೆ ಹೆಲ್ಪ್ ಆಗುತ್ತೆ. ವಾರಕ್ಕೊಂದ್ಸರಿ ಕಡಲೆ ಹಿಟ್ಟಿನ ಸ್ಕ್ರಬ್ ಅಂದರೆ ಹಾಲಿನ ಜೊತೆ ಅಥವಾ ಮೊಸರಿನ ಜೊತೆ ನೀವು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿದರೆ ಸ್ಕಿನ್ ಸಾಫ್ಟ್ ಆಗಲಿಕ್ಕೆ, ಗ್ಲೋ ಆಗಲಿಕ್ಕೆ, ವೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಡೈಲಿ ಸ್ನಾನ ಮಾಡಿದ ನಂತರ ನೀವು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರನ್ನು ಅಥವಾ ಬಾಡಿ ಲೋಷನನ್ನು ಉಪಯೋಗ ಮಾಡ್ತೀರಾ ಅಂತಂದರೆ ಅದು ದಿ ಬೆಸ್ಟ್. ಯಾವತ್ತೂ ನಿಮ್ಮ ಸ್ಕಿನ್ನನ್ನು ಯಂಗ್ ಆಗಿಡುತ್ತೆ, ಬ್ಯೂಟಿಫುಲ್ ಆಗಿಡುತ್ತೆ, ಟ್ಯಾನ್ ಆಗೋದಾಗೆ ನೋಡುತ್ತೆ, ಪೊಲ್ಯೂಷನ್ಗೆ ಜಾಸ್ತಿ ಹಾಳಾಗೋದಾಗೆ ಕಾಪಾಡುತ್ತೆ, ಸ್ಕಿನ್ ರಫ್ ಆಗೋದಾಗೆ ಕಾಪಾಡುತ್ತೆ. ಹಾಗಾದರೆ ಅಂಥ ಅದ್ಭುತವಾಗಿರುವಂಥ ಬಾಡಿ ಲೋಷನ್ಗಳು ಯಾವುದು? 3 ಬಾಡಿ ಲೋಷನ್ಗಳ ಬಗ್ಗೆ ತುಂಬ ರಿಸರ್ಚ್ ಮಾಡಿ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ನೈಕಾದಲ್ಲಿ ಚೆಕ್ ಮಾಡಿದೆ, ಅದ್ಭುತವಾಗಿರುವಂಥ ರಿವ್ಯೂ ಇದೆ. ನಿಮಗೆ ಇದು ಜಾಸ್ತಿ ಕಾಸ್ಟ್ಲಿ ಕೂಡ ಅಲ್ಲ. ನೀವು ಇದರಲ್ಲಿ ನೈಕಾದಲ್ಲಿ ಚೆಕ್ ಮಾಡಿದರೆ ಮೋರ್ ದೆನ್ 60,000 ರಿವ್ಯೂಸ್ ಇದೆ. ಇದರ ಬಗ್ಗೆ ಟಾಪ್ ಸೆಲ್ಲಿಂಗಲ್ಲಿದೆ. 4.5 ರೇಟಿಂಗ್ಸ್ ಇದೆ. ಸ್ಕಿನ್ ಅಂದರೆ ಇದು ತುಂಬ ಮೈಲ್ಡ್ ಆಗಿದೆ. ನಿಮ್ದೇನಾದರೂ ಡ್ರೈ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಇದು ದಿ ಬೆಸ್ಟ್. ಯಾಕಂತಂದರೆ ಡೀಪ್ ಮಾಯ್ಶ್ಚರೈಸಿಂಗ್ ಅಂಶ ಇರೋದ್ರಿಂದ ಸ್ಕಿನ್ನನ್ನು ತುಂಬ ಸಾಫ್ಟ್ ಆಗಿ ಲಾಂಗ್ ಲಾಸ್ಟಿಂಗ್ ನಿಮಗೆ ಅಂದರೆ ಹೈಡ್ರೇಟ್ ಆಗಿರೋ ಥರ ನೋಡುತ್ತೆ. ತುಂಬ ಚೆನ್ನಾಗಿದೆ ಇದರ ಫೀಡ್ಬ್ಯಾಕ್. ಇದು ನೀವು ಚೆಕ್ ಮಾಡ್ಬೋದು. ಇದು ಕಂಪ್ಲೀಟ್ ಡೀಟೇಲ್ಸ್ ನಾನು ಏನು ಮಾಡ್ತೀನಿ, 3 ಪ್ರಾಡಕ್ಟದು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಎಲ್ಲ ಡೀಟೇಲ್ಸನ್ನು ನೋಡಿಯೇ ನೀವು ಬೈ ಮಾಡ್ಕೊಳ್ಳಿ. ಅದನ್ನ ಬೈ ಮಾಡುವಂಥ ಲಿಂಕ್ ಈ ವಿಡಿಯೋದಲ್ಲಿ ಬೇಕಾದರೂ ಹಾಕಿರ್ತೇನೆ. ಒಂದು ನೀವ್ಯದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ. ಇನ್ನೊಂದು ಏನು ಅಂತಂದರೆ ಪ್ಲಮ್ ಅವ್ರದ್ದು ಬಾಡಿ ಲವಿಂಗ್ ಲೋಷನ್ ಅಂತ ಇದೆ. ಸಖತ್ ಚೆನ್ನಾಗಿದೆ. ಇದರ ಫೀಡ್ಬ್ಯಾಕ್ ಕೂಡ 4.5 ರೇಟಿಂಗ್ಸ್ ಇದೆ. ಮೋರ್ ದೆನ್ 15,000 ರಿವ್ಯೂಸ್ ಇದೆ ಇದರ ಬಗ್ಗೆ ನೈಕಾದಲ್ಲಿ. ಇದು ಕೂಡ ಅಷ್ಟೇ ನಿಮಗೆ ಸಾಫ್ಟ್ ತುಂಬ ಅಂದರೆ ಮೈಲ್ಡ್ ಆಗಿರುತ್ತೆ, ಸಾಫ್ಟ್ ಗ್ಲೋಯಿಂಗ್ ಲುಕ್ ಕೊಡುತ್ತೆ, ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ, ತುಂಬ ಪಾಲಿಶ್ಡ್ ಆಗಿರೋ ಥರ ಮಾಡುತ್ತೆ. ಮತ್ತು ಇದ್ರದ್ದು ಏನು ಅಂತಂದರೆ ಈ ಪ್ಲಮ್ ಅವ್ರದ್ದು ಬಾಡಿ ಲವಿಂಗ್ ಲೋಷನ್ದು ಫ್ರ್ಯಾಗ್ರೆನ್ಸ್ ಅಥವಾ ಪರಿಮಳ ಏನಿರುತ್ತಲ್ವ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಇದೆ. ಇದ್ರ ಬಗ್ಗೆ ಕೂಡ ರಿವ್ಯೂಸ್ ತುಂಬ ಚೆನ್ನಾಗಿದೆ. ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಇದು ಆಗುತ್ತೆ. ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನ ಬೈ ಮಾಡ್ಕೊಳ್ಳಿ. ಇನ್ನೊಂದೇನು ಅಂತಂದರೆ ವ್ಯಾಸ್ಲಿನ್ ಅವ್ರದ್ದು ಗ್ಲೂಟಾಹಿಯಾ ರೇಡಿಯೇಷನ್ ಬಾಡಿ ಲೋಷನ್ ಅಂತ ಅಂದ್ಬಿಟ್ಟು ಇದ್ರದ್ದು ಕೂಡ ಲಿಂಕ್ ನಾನು ಹಾಕಿರ್ತೇನೆ. ಇದು ನಾನ್ ಸ್ಟಿಕ್ಕಿ ಆಗಿದೆ, ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ. 4.8 ರೇಟಿಂಗ್ಸ್ ಇದೆ. ನಾರ್ಮಲ್ ಟು ಆಯಿಲ್ ಸ್ಕಿನ್ ಎಲ್ಲದಕ್ಕೂ ಇದಾಗುತ್ತೆ. ವ್ಯಾಸ್ಲಿನ್ ಅವ್ರದ್ದು ಅಂದರೆ ನೀವಿ ಅವ್ರದ್ದೊಂದು ಬಾಡಿ ಲೋಷನ್, ಪ್ಲಮ್ ಅವ್ರದ್ದು ಒಂದು, ವ್ಯಾಸ್ಲಿನ್ ಅವ್ರದ್ದು ಇದು 3 ಪ್ರಾಡಕ್ಟ್ ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನ ಬೈ ಮಾಡಿ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋದನ್ನು ಬೈ ಮಾಡಿ. ಫಸ್ಟ್ ಟೈಮ್ ನೀವು ಉಪಯೋಗ ಮಾಡೋದಿದ್ರೆ ದಯವಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಸ್ಕಿನ್ ಪ್ರಾಡಕ್ಟ್ ಅಥವಾ ಕಾಸ್ಮೆಟಿಕ್ಸ್ಗಳನ್ನು ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮುಖಕ್ಕೂ ಬಾಡಿಗೂ ಹಚ್ಕೊಳ್ಳಿ. ಯಾಕಂತಂದರೆ ಅದು ನಿಮ್ಗೇನಾದ್ರು ಇರಿಟೇಷನ್ ಆಯಿತು ಅಂತಂದರೆ ನೀವನ್ನು ಮತ್ತೆ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಮಾಡಲೇಬೇಕು. ಮತ್ತು ರಿವ್ಯೂಸ್ ಫೀಡ್ಬ್ಯಾಕನ್ನು ಚೆಕ್ ಮಾಡಿಕೊಂಡೆ ನೀವು ಬೈ ಮಾಡಿ. ಸೊ ಇದು ಯಾಕೆ ಅಂತಂದರೆ ನಾವು ಸ್ನಾನ ಮಾಡಿದ ನಂತರ ಡೈಲಿ ಬಾಡಿ ಲೋಷನ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಥರದ ನಮ್ಮ ಸ್ಕಿನ್ ಪ್ರಾಬ್ಲಮ್ಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಸ್ಕಿನ್ ಡ್ರೈ ಆಗೋದನ್ನು, ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗೋದನ್ನು, ಸ್ಕಿನ್ ಪೊಲ್ಯೂಷನ್ಗೆ ರಫ್ ಆಗೋದನ್ನು, ಟ್ಯಾನ್ ಆಗೋದನ್ನು ಎಲ್ಲದನ್ನು ತಪ್ಪಿಸಿ ಸ್ಕಿನ್ ಸೂಪರ್ವಾಗಿ ಈವನ್ ಟೋನ್ಡ್ ಆಗಿ, ಸಾಫ್ಟ್ ಆಗಿ, ಗ್ಲೋ ಆಗಿ, ಬ್ರೈಟ್ ಆಗಿರೋ ಥರ ಮಾಡುತ್ತೆ. ನಾವು ಮುಖನ ಯಾವ ಥರ ಕೇರ್ ಮಾಡ್ತೀವೋ ಅದೇ ಥರ ಕೈ, ಕಾಲು ಮತ್ತು ಬೆನ್ನಿನ ಚರ್ಮನೂ ಕೂಡ ಕೇರ್ ಮಾಡಬೇಕು. ಯಾಕಂತಂದರೆ ಅದು ಕೂಡ ಬಿಸಿಲಿಗೆ ಹೋಗುವಾಗ ಹೊರಗಡೆ ಎಕ್ಸ್ಪೋಸ್ ಆಗುತ್ತೆ, ಡಸ್ಟಿಗೆ ಎಕ್ಸ್ಪೋಸ್ ಆಗುತ್ತೆ. ಅಲ್ಲಿ ಕೂಡ ನಮ್ಮ ಸ್ಕಿನ್ ಹಾಳಾಗುವಂಥ, ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಎಲ್ಲಾದರೂ ಹೊರಗಡೆ ಹೋಗೋಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಸೂಟ್ ಆಗಲ್ಲ. ಮುಖದ ಕಲರ್ ಒಂದಿರುತ್ತೆ, ಬೆನ್ನು ಕೈನಿನ ಕಲರ್ ಇನ್ನೊಂದು ಥರ ಇರುತ್ತೆ, ಆರ್ಡರ್ ಕಾಣ್ತೀವಿ ನಾವು, ನಮ್ಮ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಸೊ ಕಂಪ್ಲೀಟಾಗಿ ಬಾಡಿ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್.
ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಬೇರೆ ಬೇರೆ ಥರದ್ದು ನನಗೆ ಕ್ವೇರೀಸ್ ಬರ್ತಾ ಇದೆ. ಎಲ್ಲದನ್ನು ಒಂದೇ ಸರಿ ನನಗೆ ಮಾಡೋಕ್ಕಾಗಲ್ಲ. ದಿನಕ್ಕೊಂದಂತೂ ವೀಡಿಯೋ ಸ್ಕಿನ್ ಕೇರ್ ಬಗ್ಗೆ, ಬ್ಯೂಟಿ ಕೇರ್ ಬಗ್ಗೆ ಮಾಡೇ ಮಾಡ್ತೀನಿ. ಅದು ಕೂಡ ನಿಮ್ದೇನು ಕ್ವೇರೀಸ್ ಇದೆ ಅದರ ಮೇಲೇ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.